ಮಂಗಳೂರು ಪಾಂಡೇಶ್ವರದಲ್ಲಿರುವ ಶ್ರೀನಿವಾಸ ವಿಶ್ವವಿದ್ಯಾನಿಲಯದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು 6ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಯನ್ನು ಆಚರಿಸಲಾಯಿತು. ಪ್ರಕೃತಿ ಯೋಗ ಕುಟೀರ ಕದ್ರಿ ಕೈಬಟ್ಟಲು ಮಂಗಳೂರು ಇದರ ಯೋಗ ಗುರು ಸ್ಥಾಪಕರು ಮತ್ತು ನಿರ್ದೇಶಕರಾಗಿರುವ ರಾಧಾಕೃಷ್ಣ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಗ ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿವೆ, ಯೋಗದಿಂದ ನಮ್ಮ ಮನಸ್ಸನ್ನ ಯಾವ ರೀತಿಯಲ್ಲಿ ಹಿಡಿತದಲ್ಲಿಟ್ಟುಕೊಳ್ಳಬಹುದು ಎಂಬುದಾಗಿ ಮಾಹಿತಿ ನೀಡಿದರು. They are not depends upon anything, just depends upon the natural remedies by improving their breathing. ಬಳಿಕ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿಎಸ್ ಐತಾಳ್ ಮಾತನಾಡಿ, ಇಡೀ ವಿಶ್ವದಲ್ಲಿ ಯೋಗ ಅನ್ನುವಂಥದ್ದು ಮಹತ್ವದ ಸ್ಥಾನವನ್ನು ಪಡೆದಿದೆ. ಯೋಗದಿಂದಾಗಿ ನಮ್ಮ ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಳ್ಳಬಹುದು ಎಂದರು. ನಮ್ಮ ಕೆಲವರಿಗೆಲ್ಲ ಕೋಪವಾಗ್ತದೆ, ಕೆಲವು ಸಲ ಸಡನ್ನ ಬೈದು ಬಿಡ್ತಾರೆ ಬೇರೆಯವರಿಗೆ. ಇದೆಲ್ಲ ಹೋಗಬೇಕು ಅಂತಾದರೆ, ಕೋಪವನ್ನು ಕಂಟ್ರೋಲ್ ಮಾಡಬೇಕು ಅಂತಾದರೆ ಯು ಶುಡ್ ಲರ್ನ್ ಯೋಗ. ಥ್ರೂ ಯೋಗ ಆ್ಯಂಡ್ ಮೆಡಿಟೇಷನ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಸೆಲ್ಫ್. ಬೋತ್ ಮೈಂಡ್ ಕಂಟ್ರೋಲ್ ಆ್ಯಂಡ್ ಬಾಡಿ ಕಂಟ್ರೋಲ್ ಆರ್ ಪಾಸಿಬಲ್ ಥ್ರೂ ಯೋಗ. And I am sure that last year also we practiced it and many of you have continued that practice every day or every week. ಈ ಸಂದರ್ಭ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಫಿಸಿಯೋಥೆರಪಿ ವಿಭಾಗದ ಡೀನ್ ಡಾಕ್ಟರ್ ಎಸ್ ರಾಜಶೇಖರ್, ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಅಜಯ್ ಕುಮಾರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಕೃತಿ ಯೋಗ ಕುಟೀರದ ಯೋಗ ಗುರುಗಳಾದ ರಾಧಾಕೃಷ್ಣ ಶೆಟ್ಟಿಯವರಿಂದ ಯೋಗಾಭ್ಯಾಸ ತರಬೇತಿ ನಡೆಯಿತು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.